ಬಡಗನೂರು ಗ್ರಾಮದ ದಲಿತ ಸಮುದಾಯದ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ನಡೆಸಿ ಮಗುವಿನ ಜನನಕ್ಕೆ ಕಾರಣವಾದ ಆರೋಪಿ ಆರ್ಎಸ್ಎಸ್ ಮುಖಂಡನನ್ನ ಬಂಧಿಸಬೇಕು ಹಾಗೂ ಪ್ರಕರಣವನ್ನು ತಿರುಚಿ ಆರೋಪಿಯ ರಕ್ಷಣೆಗೆ ನಿಂತ ಸಂಪ್ಯ ಪೊಲೀಸರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಸಂಪ್ಯ ಪೊಲೀಸ್ ಠಾಣೆಗೆ ಚಲೋ ಪ್ರತಿಭಟನೆ ನಡೆಸಿದರು. ಪ್ರಕರಣದ ಆರೋಪಿಯನ್ನ 1 ವಾರದ ಒಳಗಾಗಿ ಬಂಧಿಸಬೇಕು, ಇಲ್ಲದಿದ್ದಲ್ಲಿ ಠಾಣೆಗೆ ಮುತ್ತಿಗೆ ಹಾಕಲಾಗುವುದೆಂದು ಎಚ್ಚರಿಸಿದ ಪ್ರತಿಭಟನಾಕಾರರು ಈಗಾಗಲೇ ಬಂಧಿಸಿರುವ ಸಂತ್ರಸ್ತೆಯ ಅಣ್ಣನನ್ನ ಬಿಡುಗಡೆ ಮಾಡಬೇಕು, ತಪ್ಪಿತಸ್ಥ ಪೊಲೀಸರನ್ನ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಉಪ ಪ್ರಧಾನ ಸಂಚಾಲಕ ರಮೇಶ್ ಕೋಟ್ಯಾನ್ ಅವರು ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಹಣದ ಆಮಿಷಕ್ಕೆ ಒಳಗಾಗಿ ಆರೋಪಿಯನ್ನ ರಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕಾಗಿ ಸಂತ್ರಸ್ತೆಯ ಸಹೋದರನನ್ನ ಜೈಲಿಗೆ ಹಾಕಿದ್ದಾರೆ. ಈ ಪ್ರಕರಣವನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ್ರು. ಏನು ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ನಮ್ಮ ಬಂಧುಗಳು ಇವತ್ತು ಯಾತಕಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ದಲಿತ ಮಹಿಳೆಯನ್ನು ಅತ್ಯಾಚಾರಗಿದ್ದ ನಾಗಂದ್ರಿಗೆ ಕಳ್ಳು ಶಿಕ್ಷೆ ಆಗ್ಬೇಕಂತೀನಿ ನನ್ನದೊಂದು ಆಶಾಭಾವನೆ ಇದೆ. ಅದರಂತೆ ಇವತ್ತು ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ಇವತ್ತು ನಮಗೆ ನ್ಯಾಯ ಕೊಡುವಂತ ನ್ಯಾಯ ದೇವತೆ ಇರ್ಬೋದು ಅಂತ ಪೊಲೀಸರನ್ನು ಇವತ್ತು ನಮ್ಮ ಆನಂದ ಹೇಳಿದಾಗೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ನಂಬರ್ 1 ಸ್ಥಾನ ಸಿಕ್ಕಿದಂತ ನಮ್ಮ ಕರ್ನಾಟಕ ಪೊಲೀಸರು ಇವತ್ತು ಒಂದು ದುಡ್ಡಿನ ವಿಷಯಕ್ಕೆ ಒಳಗಾಗಿ ಇವತ್ತು ನಾರಾಯಣ ರೈಯನ್ನು ಬಚಾವ್ ಮಾಡಲಿಕ್ಕೋಸ್ಕರ ನಮ್ಮ ಒಬ್ಬ ಹುಡುಗನನ್ನು ಜೈಲಿಗೆ ತಳ್ಳಿದಂತ ಒಂದು ಸಂಪ್ಯ ಪೊಲೀಸ್ ಠಾಣೆ ಇವರಿಗೆ ನಾವು ದಿಕ್ಕನ್ನು ಹೇಳಬೇಕಾಗಿದೆ. ಇದೇ ವೇಳೆ ರಾಜ್ಯ ಮೊಗೇರರ ಸಂಘದ ನಾಯಕ ವಿಶ್ವನಾಥ್ ಬೆಂಗಳೂರು ಮಾತನಾಡಿ, ಘಟನೆ ನಡೆದು 1.5 ತಿಂಗಳಾದರೂ ಇನ್ನೂ ಪ್ರಕರಣ ದಾಖಲಿಸದೇ ಇದ್ದು ಇಲ್ಲಿನ ಅಧಿಕಾರಿಗಳು ಯಾಕೆ ವಿಚಾರಿಸಿಲ್ಲ? ಸಾರ್ವಜನಿಕ ಹಿತಾಸಕ್ತಿಯ ಕೇಸು ದಾಖಲಿಸಲಿಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿನ ಶಾಸಕರು ಘಟನೆಯ ಬಗ್ಗೆ ಮಾತನಾಡುತ್ತಿಲ್ಲ. ಅವರೇನು ಖಾಸಗಿ ವ್ಯಕ್ತಿಗಳ ಎಂದು ಪ್ರಶ್ನಿಸಿದರು. ಘಟನೆ ನಡೆದು 1.5 ತಿಂಗಳಾಗಿದೆ. ಅದು ಒಂದು ಅಪ್ರಾಪ್ತ ದಲಿತ ಬಾಲಕಿ ಒಬ್ಬ ಮಾಲೀಕನ ಮನೆಗೆ ಹೋದಾಗ, ಕೂಲಿ ಕಾರ್ಮಿಕ ಹೋದಾಗ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿ 1.5 ತಿಂಗಳಾಗಿದೆ. ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಈ ವಿಷಯ ಎಲ್ಲರಿಗೂ ಗೊತ್ತಿದೆ, ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿದೆ. ಜಿಲ್ಲಾ SP ಇರ್ಬೋದು ಅಥವಾ ಜಿಲ್ಲಾಧಿಕಾರಿ ಇರ್ಬೋದು, ಪುತ್ತೂರು ತಾಲೂಕಿನ DYSP ಇರ್ಬೋದು ಅಥವಾ ಪುತ್ತೂರು ತಹಶೀಲ್ದಾರ್ ಇರ್ಬೋದು. ಆದರೆ ಈವರೆಗೆ ಅವರಿಂದ ಯಾವುದೇ ಒಂದು ಸಕಾರಾತ್ಮಕವಾದಂಥ ಒಂದು ಬೆಳವಣಿಗೆ ಇಲ್ಲ. ಅಂದರೆ ಏನಕ್ಕಿದ್ದಾರೆ ಇವರು? ಯಾವ ಪ್ರಯೋಜನಕ್ಕಿದ್ದಾರೆ? ಇವರಿಗೆ ಮಾಸಿಕ ಸಂಬಳ ಎಲ್ಲಿಂದ ಬರ್ತಾ ಇದೆ? ಸಾರ್ವಜನಿಕರು ಇವರಿಗೆ ಸಂಬಳ ಕೊಡ್ತಾ ಇಲ್ವಾ? ಸರಿಯಾದ ರೀತಿಗೆ ಅವರಿಗೆ ಮಾಸಿಕ ಸಂಬಳ ಹೋಗ್ತಾ ಇಲ್ವಾ? ಸಾರ್ವಜನಿಕರ ಅಹವಾಲುಗಳನ್ನು ಯಾಕೆ ಇವರು ಕೇಳ್ತಾ ಇಲ್ಲ? ಇವರು ಏನಕ್ಕಿರೋದು? ವಾಟ್ ಇಸ್ ದರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೋಲ್ಸ್? ಸಾರ್ವಜನಿಕರಿಗೆ ಹಿತವಾದಂತಹ ಸಾರ್ವಜನಿಕ ಹಿತಾಸಕ್ತಿಯಿಂದ ಇವರು ಕೆಲಸ ಮಾಡಬೇಕು. ಪ್ರತಿಭಟನೆಯಲ್ಲಿ ಸಮನ್ವಯ ಸಮಿತಿಯ ಸಂಘಟನಾ ಸಂಚಾಲಕ ಆನಂದ್ ಬೆಳ್ಳಾರೆ, ರಾಷ್ಟ್ರೀಯ ಆದಿವಾಸಿ ಏಕತಾ ಪರಿಷತ್ನ ಮುಖಂಡ ಜಯಕುಮಾರ್ ಹಾದಿಗೆ, ನಂದರಾಜ್ ಸಂಕೇಶ್, ದಲಿತ ಸಂಘ ಸಂಚಾಲಕ ಸೇಸಪ್ಪ ಬೆದ್ರಕಾಡು, ದಲಿತ ಮುಖಂಡ ಅಭಿಷೇಕ್ ಬೆಳ್ಳಿಪಾಡಿ ಮೊದಲಾದವರು ಹಾಜರಿದ್ದರು. ಅರೆಸ್ಟ್ ಮಾಡಿದ್ದಾರೆ.